ಟಿವಿ, ಫ್ರಿಡ್ಜ್, ಬೈಕ್ ಇದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಾಗಿ ಆಹಾರ ಸಚಿವರ ಹೇಳಿಕೆಗೆ ಮಾಜಿ ಸಚಿವ ಯುಟಿ ಖಾದರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರಕ್ಕೆ ಜನಸಾಮಾನ್ಯರ ನಾಡಿಮಿಡಿತ ಗೊತ್ತಿಲ್ಲ. ಮೊದಲು ರೇಷನ್ ಕಾರ್ಡ್ ಜನರಿಗೆ ತಲುಪಿಸುವ ಕೆಲಸ ಮಾಡಲಿ. ಟಿವಿ, ಫ್ರಿಡ್ಜ್, ಬೈಕ್ ಇದ್ರೆ ಕಾರ್ಡ್ ರದ್ದು ಮಾಡುವುದಾಗಿ ಹೇಳ್ತಿದ್ದಾರೆ. ಆ ಪಟ್ಟಿಯಲ್ಲಿ ಮೊಬೈಲ್ ಸೇರಿಸಿದ್ರೆ ಎಲ್ಲ ಬಿಪಿಎಲ್ ರದ್ದು ಆಗ್ತಿತ್ತು. ಮೊಬೈಲ್ ಇಲ್ಲದ ಮನೆಗಳು ಹೇಗೆ ಇಲ್ಲವೋ ಹಾಗೆ ಟಿವಿ, ಫ್ರಿಡ್ಜ್, ಬೈಕ್ ಇಲ್ಲದ ಮನೆಗಳಿಲ್ಲ. ಅದು ಐಷಾರಾಮಿ ಎನ್ನಲಾಗದು, ಅಗತ್ಯ ವಸ್ತುಗಳಾಗಿವೆ. ಈ ಹಿಂದೆಯೂ ಬಿಜೆಪಿ ಸರ್ಕಾರವಿದ್ದಾಗ 15 ಮಾನದಂಡಗಳಿದ್ದವು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 500 ರೂಪಾಯಿ ಕರೆಂಟ್ ಬಿಲ್ ಬಂದರೂ ಬಿಪಿಎಲ್ ಕಾರ್ಡ್ ರದ್ದಾಗ್ತಿದ್ದವು. ಕಾಂಗ್ರೆಸ್ ಕೇವಲ 3 ಮಾನದಂಡಗಳನ್ನಷ್ಟೇ ನಿರ್ಧರಿಸಿತ್ತು. ಖುದ್ದು ನಾನೇ ಆಹಾರ ಸಚಿವನಾಗಿದ್ದಾಗ ಚರ್ಚಿಸಲಾಗಿತ್ತು. ಈ ಬಗ್ಗೆ ಚರ್ಚಿಸಿ ಕ್ರಮ ಕೂಡ ತೆಗೆದುಕೊಳ್ಳಲಾಗಿತ್ತು. ಬಿಜೆಪಿ ಸರ್ಕಾರ ಉತ್ತಮ ಯೋಜನೆ ನೀಡುವ ಕೆಲಸ ಮಾಡಲೆ. ತಪ್ಪನ್ನ ಸರಿಪಡಿಸುವ ಬದಲು ಬಿಜೆಪಿ ಮತ್ತೆ ತಪ್ಪು ಮಾಡುತ್ತಿದೆ. ಬಡವರ ಯೋಜನೆಯನ್ನ ನಾಶ ಮಾಡಲು ಮುಂದಾಗಿದೆ. ರಾಜ್ಯ, ಕೇಂದ್ರ ಸರ್ಕಾರ ಸೇರಿ ಯೋಜನೆ ನಾಶ ಮಾಡಲು ಹೊರಟಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಗರೀಬಿ ಹಠಾವೋ, ಬಿಜೆಪಿ ಮಾಡುತ್ತಿರುವುದು ಗರೀಬೋಂಕೋ ಹಠಾವೋ. ಸರ್ಕಾರದ ಈ ನಿರ್ಧಾರದ ಬಗ್ಗೆ ಸಚಿವರ ಜೊತೆ ಮಾತನಾಡುತ್ತೇನೆ. ಈ ನಿರ್ಧಾರದಿಂದ ಹಿಂದೆ ಸರಿಯದಿದ್ರೆ ಸರ್ಕಾರ ಉಳಿಯುವುದಿಲ್ಲ ಎಂದು ಮಾಜಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದರು. ರಾಜ್ಯ ಸರ್ಕಾರದ ಆಹಾರ ಸಚಿವರ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಟಿವಿ, ಫ್ರಿಡ್ಜ್ ಮತ್ತು ಇನ್ನಿತರ ಬೈಕ್ ಯಾರಿದ್ದಾರೆ ಅವರ ರೇಷನ್ ಕಾರ್ಡ್ ಅನ್ನು ರದ್ದುಪಡಿಸಿ ಅಂತ ಹೇಳಿ, ಬಿಪಿಎಲ್ ಕಾರ್ಡ್ ರದ್ದುಪಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಬಹುಶಃ ಜನಸಾಮಾನ್ಯರ ವಿರುದ್ಧವಾದ ಹೇಳಿಕೆ ಮತ್ತು ಈ ಸರ್ಕಾರಕ್ಕೆ ಇನ್ನೂ ಕೂಡ ಜನಸಾಮಾನ್ಯರ ನಾಡಿಮಿಡಿತ ಮತ್ತು ಕಷ್ಟ ಅರ್ಥವಾಗಲಿಲ್ಲ ಅಂತೇಳಿ ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಸರ್ಕಾರಕ್ಕೆ ಮೊಬೈಲ್ ಮೇಲೆ ಯಾಕೆ ಕರುಣೆ ಬಂದಂತ ಗೊತ್ತಾಗುವುದಿಲ್ಲ. ಮೊಬೈಲ್ ಕೂಡ ಒಂದು ಸೇರಿಸಿದ್ರೆ ಯಾರಿಗೆ ಸಮಸ್ಯೆ ಇರಲಿಲ್ಲಲ್ಲ, ಯಾರು ಕೂಡ ಸಿಗ್ತಾನೆ ಇರಲಿಲ್ಲ. ಆದ ಕಾರಣ ಇವತ್ತು ಮನೆಯಿಲ್ಲ, ಟಿವಿ ಇಲ್ಲದಂತ ಮನೆಗಳಿಲ್ಲ, ಬೈಕ್ ಇಲ್ಲದಂತ ಯುವಕರಿಲ್ಲ ಮತ್ತು ಫ್ರಿಡ್ಜ್ ಇಲ್ಲದಂತ ಮನೆಗಳಿಲ್ಲ. ಈಗ ಅದೇನು ಫ್ರಿಡ್ಜ್, ಟಿವಿ ಇಟ್ಸ್ ಅನ್ ಎಸೆನ್ಷಿಯಲ್ ಕಾಮೋಡಿಟೀಸ್, ಅದು ಅಗತ್ಯದ ವಸ್ತುಗಳು, ಇಂದಿನಿಗೆ ಅದು ಲಕ್ಸುರಿ ಅಲ್ಲ. ರದ್ದುಪಡಿಸಬೇಕಂತೇಳಿ ನಾನು ಆಹಾರ ಸಚಿವನಾಗಿದ್ದಾಗ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಸರ್ವರಿಗೆ ಕೂಡ ಸಿಗಬೇಕೆಂಬ ಉದ್ದೇಶದಿಂದ ನಾವು ಎಲ್ಲವನ್ನು ರದ್ದುಪಡಿಸಿ ಆಧಾರ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್, ಅವ್ನು ರಸ್ತೆ ಬದಿಯಲ್ಲಿದ್ದರೂ ಕೂಡ ಅವನಿಗೆ ಆಧಾರ್ ಕಾರ್ಡ್ ಇದ್ರೆ ಆ ಆಧಾರ್ ಕಾರ್ಡ್ಗೆ ನಮ್ಮ ರೇಷನ್ ಕಾರ್ಡ್ ಪೋಸ್ಟ್ ಮುಖಾಂತರ ಹೋಗ್ತದೆ ಅಂತ ಹೇಳಿ ಹೊಸ ಸಿಸ್ಟಮ್ ಈ ದೇಶದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಐತಿಹಾಸಿಕವಾದ ಸಿಸ್ಟಮ್ ಆಯಿತು.